2013ರಲ್ಲಿ ಉತ್ತರ ಅಮೆರಿಕದಲ್ಲಿ ಎಲಿಸಾ ಎಂಬ ಹುಡುಗಿ ಹೋಟೆಲ್ ಮೇಲ್ಛಾವಣಿಯ ನೀರಿನ ಟ್ಯಾಂಕ್ನಲ್ಲಿ ಶವವಾಗಿ ಪತ್ತೆಯಾಗಿದ್ಲು. ಈಕೆಯ ವಯಸ್ಸು 21. ಅವಳು ಕೊನೆಯದಾಗಿ ಜನವರಿ 31ರಂದು ಜೀವಂತವಾಗಿ ಕಾಣಿಸಿಕೊಂಡಿದ್ದಾಳೆ. ಈ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಈ ಸ್ಟೋರಿಯ ಹಿಂದಿನ ರಹಸ್ಯ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫೆಬ್ರವರಿ 1ರಂದು ಎಲಿಸಾ ಪೋಷಕರು ತಮ್ಮ ಮಗಳು ಕಾಣೆಯಾಗಿದ್ದಾಳೆ ಎಂದು ವರದಿ ಮಾಡ್ತಾರೆ. ಆಕೆಯ ಸಾವು ಆಕಸ್ಮಿಕ ಎಂದು ಕೋರ್ಟ್ ಕೂಡ ತೀರ್ಪು ನೀಡುತ್ತೆ ಮತ್ತು ಶವ ಪರೀಕ್ಷೆಯ ಸಮಯದಲ್ಲಿ ಯಾವುದೇ ಮಾದಕ ದ್ರವ್ಯ ಅಥವಾ ಮದ್ಯದ ಕುರುಹುಗಳು ಕಂಡುಬಂದಿಲ್ಲ. ಆಕೆಯ ಸಾವಿಗೆ ಕೆಲವೇ ಕ್ಷಣಗಳ ಮೊದಲು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳು ಎಲಿಸಾ ಎಲಿವೇಟರ್ ಅನ್ನು ಪ್ರವೇಶಿಸುತ್ತಿರುವುದು ತೋರಿಸುತ್ತೆ. ಎಲಿಸಾ ಆ ವಿಡಿಯೋದಲ್ಲಿ ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸ್ತಾಳೆ. ಯಾರನ್ನಾದ್ರೂ ತಪ್ಪಿಸಿದಂತೆ ಬದುಕೆ ಹೆಜ್ಜೆ ಹಾಕ್ತಾಳೆ. ವಿಚಿತ್ರವಾಗಿ ಡಾನ್ಸ್ ಮಾಡ್ತಾಳೆ. ಹೀಗೆ ವಿಚಿತ್ರವಾದ ವರ್ತನೆಯಿಂದ ಜನರನ್ನ ಬೆಚ್ಚಿ ಬೀಳಿಸ್ತಾಳೆ. ಅಂತಿಮವಾಗಿ ಅವಳ ಮರಣದ ಬಗ್ಗೆ ಆಶ್ಚರ್ಯ ಪಡುವ ಮೊದಲು ತುಂಬಾ ಅಸ್ವಾಭಾವಿಕ ರೀತಿಯಲ್ಲಿ ತಿರುಗಾಡ್ತಾಳೆ. ಇದು ನೋಡುಗರಿಗೆ ಆಶ್ಚರ್ಯವಾಗಿರುತ್ತೆ. ಎಲಿಸಾ ಹೇಗೆ ಮರಣ ಹೊಂದಿದಳು ಅಂತ, ಅವಳ ದೇಹ ಹೇಗೆ ಮೇಲ್ಛಾವಣಿಗೆ ತಲುಪಿತು ಅಂತ ಯಾರಿಗೂ ಗೊತ್ತಿಲ್ಲ. ಇಂದಿಗೂ ಎಲಿಸಾ ಹೇಗೆ ಸಾವನ್ನಪ್ಪಿದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಈಕೆಯ ಬಗ್ಗೆ ಹಲವಾರು ರೀತಿಯ ಊಹಾಪೋಹಗಳು ಇವೆ. ಜನ ಈಕೆಯ ಸಾವಿನ ಬಗ್ಗೆ ಈಗಲೂ ಕುತೂಹಲದಲ್ಲಿದ್ದಾರೆ. 21 ವರ್ಷ ವಯಸ್ಸಿನ ಎಲಿಸಾ ಕೆನಡಾದ ಕಾಲೇಜೊಂದರಲ್ಲಿ ಓದ್ತಾ ಇದ್ಲು. ಜನವರಿ 31, 2013ರಂದು ಲಾಸ್ ಏಂಜಲೀಸ್ ಸೆಸಿಲ್ ಹೋಟೆಲ್ನಲ್ಲಿ ಕೊನೆಯ ಬಾರಿಗೆ ಕಾಣಿಸಿಕೊಂಡಿದ್ಲು. ಫೆಬ್ರವರಿ 19ರಂದು ಆಕೆಯ ಮೃತದೇಹ ಹೋಟೆಲ್ನ ನೀರಿನ ಟ್ಯಾಂಕ್ವೊಂದರಲ್ಲಿ ಪತ್ತೆಯಾದಾಗಿನಿಂದಲೂ ಆಕೆಯ ದುರಂತ ಸಾವು ನಿಗೂಢವಾಗಿಯೇ ಉಳಿದಿದೆ. ಫೆಬ್ರವರಿ 19ರಂದು ಅಧಿಕಾರಿಗಳು ವಿಡಿಯೋವನ್ನ ಪ್ರಕಟಿಸಿದ ನಂತರ 2 ವಾರಗಳ ನಂತರ ಇಲ್ಲಿನ ಕೆಲಸಗಾರ ಆಕೆಯ ಮೃತದೇಹವನ್ನ ಹೋಟೆಲ್ನ ವಾಟರ್ ಟ್ಯಾಂಕ್ನಲ್ಲಿ ತೇಲಾಡುತ್ತಿರುವುದನ್ನ ಕಣ್ಣಾರೆ ಕಂಡ. ಇಲ್ಲಿಯವರೆಗೂ ಎಲಿಸಾ ಎಂಬ ಹುಡುಗಿಯ ಸಾವಿನ ರಹಸ್ಯ ನಿಗೂಢವಾಗಿಯೇ ಉಳಿದಿದೆ.